ಅಟಲ್ ಇನ್ಕ್ಯುಬೇಷನ್ ಸ್ಕ್ಯಾನ್ ಸೆಂಟರ್ ಮತ್ತು ಸುಫಾಲ ರೈತ ಉತ್ಪಾದಕ ಕಂಪನಿಯ ಆಶ್ರಯದಲ್ಲಿ ಗ್ರಾಮ ಪಂಚಾಯತ್ ನಿತ್ಯ ಸಂಜೀವಿನಿ ಸ್ವಸಹಾಯ ಸಂಘ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರದೊಂದಿಗೆ ಮೇ 20, 21 ಮತ್ತು 22ರಂದು ರಾಷ್ಟ್ರೀಯ ಹಲಸು ಮೇಳ ಮತ್ತು ನಿಟೆ ಗ್ರಾಮೋತ್ಸವ ನಿಟೆ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ನವೀನ್ ನಾಯಕ್ ಹೇಳಿದರು। ಈ ಬಗ್ಗೆ ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಲಸಿನ ಬೆಳೆ, ವಿವಿಧ ತಳಿಗಳ ಕೃಷಿ, ಮೌಲ್ಯಾಧಾರಿತ ಉತ್ಪನ್ನಗಳ ತಯಾರಿ, ಸಂಸ್ಕರಣೆ, ಮಾರಾಟ ಪ್ರಚಾರದಲ್ಲಿ ತೊಡಗಿರುವ ರೈತರು ಗ್ರಾಹಕರನ್ನ ಬೆಸೆಯುವ ನಿಟ್ಟಿನಲ್ಲಿ 3 ದಿನದ ರಾಷ್ಟ್ರೀಯ ಹಲಸು ಮೇಳ ಜರುಗಲಿದೆ ಎಂದು ಹೇಳಿದರು। ಆಹಾರ ಭದ್ರತೆ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಹಲಸಿನ ಪಾತ್ರ, ಮನಸ್ಸಿನಲ್ಲಿರುವ ಆರೋಗ್ಯ ಮತ್ತು ಪೋಷಕಾಂಶಗಳ ವಿಶೇಷ ತಳಿಗಳ ಸಂರಕ್ಷಣೆ, ಕನಸಿನ ಸಂಸ್ಕರಣೆಯ ಹಲಸಿನ ಮೌಲ್ಯವರ್ಧನೆಯಲ್ಲಿ ಯಶಸ್ಸು ಕಂಡವರ ಕತೆ ಹಾಗೂ ಹಲಸಿನ ವಿವಿಧ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಾಧ್ಯತೆಗಳ ಕುರಿತು ವಿಶೇಷ ಉಪನ್ಯಾಸ, ಚರ್ಚೆ, ಪ್ರಾತ್ಯಕ್ಷಿಕೆಗಳು ರಾಷ್ಟ್ರೀಯ ಹಲಸು ಮೇಳದಲ್ಲಿ ನಡೆಯಲಿದೆ ಎಂದು ಹೇಳಿದರು। ಸುಫಲ ರೈತ ಉತ್ಪಾದಕ ಕಂಪನಿಯ ಒಂದು ಪ್ರಾಯೋಜಕತ್ವದ ಆಶ್ರಯದಲ್ಲಿ ಮತ್ತು ನಿಟ್ಟೆ ಸಂಜೀವಿನಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಸಂಘ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಗ್ರಾಮ ಪಂಚಾಯತ್ ನಿಟ್ಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬರುವಂಥ 20, 21, 22 ಮೇ 20, 21, 22ನೇ ತಾರೀಕಿಗೆ ನಿಟ್ಟೆ ಕಾಲೇಜಿನ ಆವರಣದಲ್ಲಿ ಒಂದು ರಾಷ್ಟ್ರೀಯ ಹಲಸು ಮೇಳ ಮತ್ತು ನಿಟ್ಟೆ ಗ್ರಾಮೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ಇವತ್ತು ಅದಕ್ಕೆ ತಯಾರಿಯನ್ನು ಮಾಡಿದ್ದೇವೆ। ಹಲಸಿನ ಬೆಳೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹಲಸಿನ ಬೆಳೆಗಳು, ಬೇರೆ ಬೇರೆ ವಿವಿಧ ತಳಿಗಳು ಮತ್ತು ಹಲಸನ್ನು ಮೌಲ್ಯಾಧಾರಿತವಾಗಿ ಹೇಗೆ ತಯಾರಿ ಮಾಡುವಂಥದ್ದು ಮತ್ತು ಅದನ್ನು ಸಂಸ್ಕರಣೆ, ಮಾರಾಟ, ಅದರ ಪ್ರಚಾರ ಮತ್ತು ಅದರಲ್ಲಿ ತುಂಬ ವರ್ಷಗಳಿಂದ ಅದರಲ್ಲಿ ರೈತರು ತುಂಬ ತೊಡಗಿಸಿಕೊಂಡಿದ್ದಾರೆ। ಅವರನ್ನು ಕರೆಸಿ ಮತ್ತು ಉದ್ಯಮಿಗಳನ್ನ ಕರೆಸಿ ಅದರ ಬಗ್ಗೆ ಸಂಶೋಧಕರನ್ನ ಕರೆಸಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಬೇಕು ಮತ್ತು ಅದರಲ್ಲಿ ಗ್ರಾಹಕರು ಮತ್ತು ವಿದ್ಯಾರ್ಥಿಗಳನ್ನು ಹಾಗೆ ಎಲ್ಲರನ್ನ ಚಿಂತಕರು, ಇದರ ಬಗ್ಗೆ ಸಂಶೋಧನೆ ಮಾಡುವಂಥವರು ಎಲ್ಲರನ್ನ ಸೇರಿಸ್ಕೊಂಡು ಒಂದು ಸಮ್ಮೇಳನ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ನಾವು 3 ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಅದರಲ್ಲಿ ಮುಖ್ಯವಾಗಿ ಆಹಾರದ ಭದ್ರತೆ ಮತ್ತು ಉದ್ಯೋಗ ಸೃಷ್ಟಿಸುವಂಥದ್ದು ಮತ್ತು ಹಲಸಿಗೆ ಬೆಂಬಲ ಬೆಲೆಯನ್ನು ಮಾಡುವಂಥದ್ದು ಮತ್ತು ಹಲಸಿನ ಬಗ್ಗೆ ಸಂಶೋಧನೆಯನ್ನು ಮಾಡಿ ಅದಕ್ಕೆ ತುಂಬ ಮೌಲ್ಯಾಧಾರಿತವಾಗಿ ಆರೋಗ್ಯಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಹಲಸು ಇವತ್ತು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ। ಹಲಸಿಗೆ ದೇವಫಲ ಅಂತ ಕೂಡ ಕರೀತಾರೆ। ಅದರಿಂದ ಹಲಸಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಮಾಡಬೇಕು ಮತ್ತು ಅದರಿಂದ ವಿವಿಧ ಆಹಾರ ತಯಾರಿಕೆಗಳನ್ನು ಮಾಡಬೇಕು ಮತ್ತು ಅದಕ್ಕೆ ಜಾಸ್ತಿ ಅದನ್ನು ವೇಸ್ಟೇಜ್ ಆಗ್ತಾ ಇದೆ। ನಮ್ಮ ಕರಾವಳಿ ಮತ್ತು ಮಲೆನಾಡು 2 ಭಾಗದಲ್ಲಿ ತುಂಬ ಉತ್ಪನ್ನ ಆಗ್ತದೆ, ಆದರೆ ಅದರ ಬೆಲೆ ಯಾರಿಗೆ ಗೊತ್ತಿರೋದಿಲ್ಲ, ತುಂಬ ವೇಸ್ಟೇಜ್ ಆಗ್ತದೆ। ಅದರಿಂದ ಅದನ್ನು ಯಾವ ರೀತಿ ಇದು ಮಾಡಬೇಕು, ಲಾಭವನ್ನು ತಗೊಳ್ಬೇಕು ಮತ್ತು ರೈತರಿಗೆ ಬೆಂಬಲ ಬೆಲೆ ಹೇಗೆ ಸಿಗಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ। ಈ ಸಂದರ್ಭ ನಿಟ್ಟೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸುಮಿತ್ರಾಚಾರ್ಯ, ಪುನೀತ್, ಪ್ರವೀಣ್ ಜಾಧವ್ ಉಪಸ್ಥಿತರಿದ್ದರು।